ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಸರಕು ನಿರ್ವಹಣೆ ಬೊಕ್ಕ ಮಾಲಿನ್ಯ ನಿಯಂತ್ರಣಡು ಮಲ್ಲ ಸಾಧನೆ ಮಲ್ತಿನ ಕುಡ್ಲದ ನವ ಮಂಗಳೂರು ಬಂದರು ದೇಶದ ಬಂದರ್ಲೆಡು ಒರ್ಮನೆ ಮಾಮಲ್ಲ ಬಂದರಾದ ಗುರ್ತ ಮಲ್ತೊಂದೊಂದು ಕೇಂದ್ರದ ಬಂದರು ನೌಕಾಯಾನ ಬೊಕ್ಕ ಜಲಸಾರಿಗೆ ಮಂತ್ರಿ ಸರ್ಬಾನಂದ ಸೋನೋವಾಲ ಡಿಲ್ಲಿಡು ಪಂತೆರು NMPA ಬಂಗಾರ್ ಪರ್ಬ ಉದಿಪನ್ನದ ದಿನ 6 ಸುದ್ದಿ ಮಾಧ್ಯಮದ ಕ್ರೀಡಾ ಪಾತೆರ್ದೇರು ಬುಧವಾರ ಡಿಲ್ಲಿಡು ನಡೆತಿನ ಕುಡ್ಲ ಪಣಂಬೂರ್ದ ನವಮಂಗಳೂರು ಬಂದರ್ದ 5ನೇ ವರ್ಷದ ಬಂಗಾರ್ ಪರ್ಬಡು ಪಾಲ್ದಿತ್ತುನ್ನ ಕೇಂದ್ರದ ಬಂದರು ನೌಕಾಯಾನ ಬೊಕ್ಕ ಜಲಸಾರಿಗೆ ಮಂತ್ರಿ ಸರ್ಬಾನಂದ ಸೋನೋವಾಲ ಸುದ್ದಿ ಮಾಧ್ಯಮದ ಕ್ರೀಡಾ ಪಾತೆರ್ದು ನವಮಂಗಳೂರು ಬಂದರ್ ಬಗೆಟ್ ಮೆಚ್ಚುಗೆ ತೆರಿಪಾಯರು ಕೆಲವು ಮೆಟ್ರಿಕ್ ಟನ್ ಸರಕು ನಿರ್ವಹಣೆದ ಒಟ್ಟುಗು ಶುರುವಾತಿನ ನವಮಂಗಳೂರು ಬಂದರು ಇತ್ತೆ 46.2 ದಶಲಕ್ಷ ಮೆಟ್ರಿಕ್ ಟನ್ ಸರಕು ನಿರ್ವಹಣೆದ ಸಾಮರ್ಥ್ಯ ಪಡೆದಿದ್ದು ದೇಶದ ಅಭಿವೃದ್ಧಿಗೆ ಮಲ್ಲ ಮಟ್ಟದ ಕೊಡುಗೆ ಕೊಡ್ತುಂಡು ಇದಕ್ಕಾದ ಬಂದರ್ದ ಆಡಳಿತ ಮಂಡಳಿ ಬೊಕ್ಕ ಸಹಕಾರ ಕೋರ್ನ ಕರ್ನಾಟಕ ಸರ್ಕಾರಗೂ ಮೆಚ್ಚುಗೆ ಸಂದಾವೆ ಎಂದು ಪಂಡಿರು ದೇಶದ ಮಾಮಲ್ಲ ಬಂದರ್ಲೆನ ಸಾಲಡು ಕುಡ್ಲ 9ನೇ ಸ್ಥಾನಡುಂಡು ಇಡೀ ಸೌರ ಕರೆಂಟ್ ಬಂದರ್ ಒಂದು ಆದಿತ್ತದು ಸರಕು ನಿರ್ವಹಣೆ ಪೊರ್ತುಡು ಮಾಲಿನ್ಯ ಪುಜ್ಜ ಮಟ್ಟಗೂ ಜೈದಂಡು ಗ್ರೀನ್ ಪೋರ್ಟ್ ಪನ್ಪುನ ಕೀರ್ತಿಗೆ ಸಂದಿದಂಡು ಪ್ರಧಾನಮಂತ್ರಿಯರ್ನ ಹೈಡ್ರೋಜನ್ ನೇಷನ್ ಉದ್ದೇಶ ಸಾಧಿಸಾರ ಕಾರಣಕರ್ತರಾಯಿನ NMPA ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜುರೆಗ್ ಸೊಲ್ಮೆ ಸಂದಾವೆ ಎಂದು ಪಂಡಿರು ಮೆರಿಟೈಮ್ ಇಂಡಿಯಾ ವಿಷನ್ 2030 ಬೊಕ್ಕ ಮೆರಿಟೈಮ್ ಅಮೃತ್ ಕಾಲ್ ವಿಷನ್ 2047 ಪನ್ಪುನ ರಡ್ಡ ದೂರದೃಷ್ಟಿ ಯೋಜನೆಲೆನ ಪ್ರಧಾನಿ ನರೇಂದ್ರ ಮೋದಿ ದೀವೊಂದಿರು ಈ ಯೋಜನೆಲೆನ ಕೋಡಿ ತಯಾರೆ ಬೇತೆ ಬೇತೆ ಕಾರ್ಯಕ್ರಮಲೆನ ಕೈಕತಿ ತೊಂದುಂಡು 2047 ಪೊರ್ತುಗು ದೇಶದ ಬಂದರ್ಲೆನ ಸರಕು ನಿರ್ವಹಣಾ ಸಾಮರ್ಥ್ಯನು 10,000 ದಶಲಕ್ಷ ಮೆಟ್ರಿಕ್ ಟನ್ಗೆ ಏರವನ ಮಹತ್ವದ ಉದ್ದೇಶ ದೀವೊಂದುಂದು ಕೇಂದ್ರದ ಮಂತ್ರಿ ಸರ್ಬಾನಂದ ಸೋನೋವಾಲ तेरिपायरो। सबसे पहले तो मैं आप सबको यही जानकारी देना चाहता हूँ, पिछले 50 साल में न्यू मैंगलोर पोर्ट ने जो सफलता प्राप्त की है ये देश के लिए गर्व की बात है। They have started only with some few thousands, okay, from few thousand to 46.2 million metric ton cargo handling, इतना तक उन्होंने अपना सफलता प्राप्त की है और देश का अर्थव्यवस्था मजबूत बनाने के लिए उन्होंने बहुत बड़ा योगदान दिया है। तो इसलिए मैं न्यू मैंगलोर पोर्ट को आज कार्टिन नजर इस गोल्डन जुबली सेलिब्रेशन के कार्यक्रम में विशेष रूप से कर्नाटक गवर्नमेंट को भी मैं धन्यवाद देना चाहता हूँ और न्यू मैंगलोर की जनता को भी धन्यवाद देना चाहता हूँ, क्योंकि उनके सहयोग के बिना ये संभव नहीं होते। और हमारे 9th ये मेजर पोर्ट है भारत सरकार की मिनिस्ट्री ऑफ पोर्ट शिपिंग वाटरवेज की। तो आप देखिए उन्होंने फुली सोलर पावर्ड पोर्ट है ये, एक आप उसको ग्रीन पोर्ट मान सकते हैं, क्योंकि जीरो कार्बन इमिशन को ध्यान देते हुए परम आदरणीय प्रधानमंत्री जी का जो नेशनल हाइड्रोजन मिशन उसी को विशेष रूप से मूल नीति मानकर अब जो भी उन्होंने कार्यक्रम हाथ में ली है सब कार्यक्रम सफल रूप से उन्होंने लागू की है। तो इसलिए मैं हमारे रामन्ना जी है बड़े काबिल अध्यक्ष हैं, उनके नेतृत्व में जो भी हमारे अधिकारी जो कर्मचारी लगे हुए हैं बड़े निष्ठापूर्वक से, और देश की प्रधानमंत्री नरेंद्र मोदी जी के नेतृत्व में आज इस सेक्टर में जो भी सफलता प्राप्त की है इसके वजह से आज सिर्फ हमारे सेक्टर ही नहीं हमारे सेक्टर का साथ जुड़े हुए सभी स्टेक होल्डर को मनोबल 2 गुना बढ़ चुका है, आत्मविश्वास भी बढ़ चुका है। और परम आदरणीय प्रधानमंत्री जी ने जो 2 विजन हमें दी है, मैरीटाइम इंडिया विजन 2030 और मैरीटाइम अमृतकाल विजन 2047, दोनों विजन को हम एक्शन में बदलने के लिए अलग अलग कार्यक्रम हमने प्रस्तुत किए हैं। बाय 2047 in the next 22 years we are going to develop the ports to have the cargo handling capacity more than 10,000 million metric ton, and in the Amritkal vision we are going to spend more than 80 lakhs crores in the different verticals so that India can become the superpower in the maritime sector. ತೆಂಕುತಿಟ್ಟು ಯಕ್ಷಗಾನ ರಂಗದ ಪುದರ್ಪೊಯ್ ಭಾಗವತರು ಒಂದು ಕಾಲುಡು ಕರ್ನಾಟಕ ಮೇಳನು ರೈಸಾದಿನ ದಿನೇಶ್ ಅಮ್ಮಣ್ಣಾಯರು ಗುರುವಾರ ಅರಸಿನ ಮಕ್ಕಿದ ಅರೆನ ಇಲ್ಲಡು ಕರೆದು ಪೋಯರು ಅರೆಗು 55 ವರ್ಷ ಪ್ರಾಯ ಆದಿತ್ತನು ಭಾಗವತಕೆಡು ಕಲಾಭಿಮಾನಿಲೆ ನಾವುಡಲ್ಗೆಂದದು ಯಕ್ಷಗಾನ ರಂಗದ
ರಸರಾಗ ಚಕ್ರವರ್ತಿ ಪನ್ಪುನ ಬಿರ್ದಗ ಸಂದದಿತ್ತಿನ ಭಾಗವತರು ದಿನೇಶ್ ಅಮ್ಮಣ್ಣಾಯರು ಗುರುವಾರ ಬೆಳ್ತಂಗಡಿ ತಾಲೂಕು ಅರಸಿನ ಮುಕ್ಕಿದ ಅರಿನ ಇಲ್ಲಡು ತೀರಿಯರು ಅರೆಗ 55 ವರ್ಷ ಪ್ರಾಯ ಆದಿತ್ತಂಡು ಕರ್ನಾಟಕ ಯಕ್ಷಗಾನ ನಾಟಕ ಸಭಾ ಆಟದ ಮೇಳಡು ಮಲ್ಲ ಪುದರ್ ಪಡೆದು ಬೊಂಬಾಯಿಡು ರಂಗಸ್ಥಳಟು ಕರಿದು ಪೋಯಿನ ದಾಮೋದರ ಮಂಡೆಚ್ಚೇರ್ನ ಶಿಷ್ಯರಾದ ಪುತ್ತೂರು ಮೇಳಡು ಕಲಾಜೀವನ ಸುರುಮಲ್ತದ 40 ವರ್ಷದ ಹೆಚ್ಚ ಕಾಲ ಯಕ್ಷಗಾನ ರಂಗಸ್ಥಳನು ಭಾಗವತಿಕೆಡು ಆಳ್ದಿನಾರು ದಿನೇಶ್ ಅಮ್ಮಣ್ಣಾಯ ಆದಿತ್ಯರು ದಾಮೋದರ ಮಂಡಚೆರೆಡ್ದು ಬೊಕ್ಕ ಕರ್ನಾಟಕ ಮೇಳಡು ಮಲ್ಲ ಪುದರ್ಪಡಿಯಿನ 6 ಮೇಳ ಬಂದ ಆಪುನಡೆ ಮುಟಲ ಮೇಳದ ಪ್ರಧಾನ ಭಾಗವತರಾದಿತ್ಯರು ಅನಂತರ ಅಮ್ಮ ಬಂಗಾಡಿಯರ್ನ ತುಳು ಪ್ರಸಂಗಲಿಡ್ದು ರೈಸದಿನ ಕರ್ನಾಟಕದ ಮೇಳಗೂ ಬಾರಿ ಅಭಿಮಾನಿಲು ಇತ್ತೇರು ಪಂಡ ಐಟ್ ಮಲ್ಲ ಪಾಲ್ ರಸರಾಗ ಚಕ್ರವರ್ತಿ ದಿನೇಶ್ ಅಮ್ಮಣ್ಣಾಯರಿಗೂ ಸಂದಂಡು ಬಾರಿ ಅದ್ಭುತ ಸರದುನಿಪದ ಭಾಗವತಿಕೆಡು ಕರುಣ ಅರಸ ಪದಕ್ಲೆಗು ಬೇತೆ ಏರ್ಲಾ ಸಾಟಿ ಇಜ್ಜಂದಿ ಭಾಗವತಿರ್ ಪನ್ಪುನ ಪೆರ್ಮೆಗು ಸಂದದಿತ್ತಿನ 6 ಎಡನೀರು ಮೇಳೊಡ್ಲ ಸೇವೆ ಸಂದಾದ ಇಲ್ಲಡು ವಿಶ್ರಾಂತಿದ ಬದುಕು ಸಾಗಾವಂದಿತ್ತೆರು ಮಾನಸಿಕ ಒತ್ತಡ ದೂರ ಮಲ್ಪರೆ ಅಮಲ್ ದೆತೊನ್ನ ಎಪ್ಪೊಗ್ಲ ಪರಿಹಾರಾತ್ ಅಮಲ್ ಚಟ ಬುಡುಂಡ ಸಂಸಾರಗೂ ನೆಮ್ಮದಿ ಕೊರ್ಪುಣೊಂದು ಡಾಕ್ಟರ್ ವೀರೇಂದ್ರ ಹೆಗಡೆ ಧರ್ಮಸ್ಥಳ ಪಂತೆರು ಪುತ್ತೂರ್ದ ತೆಂಕಿಲಡು ಹಾಡು ಚಟ ಬುಡು ಸಮಾಜ ಕಟ್ಟರೆಗಾದು ನಡತಿನ ಗಾಂಧಿ ಸ್ಮೃತಿ ಮಾಮಲ್ಲ ಸಭೆಟ್ ಆರ್ಪಾತಿರಿಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ದಾನಿಲಿಟ್ಟು ಗಾಂಧಿ ಜಯಂತಿ ಸಂಭ್ರಮದ ಆಚರಣೆದಲ್ಲಿಕ್ಕುಡು ಹಾಳುಚಟ್ಟ ಬುಡು ಸಮಾಜ ಕಟ್ಟರೆಗಾದ ಗಾಂಧಿ ಸ್ಮೃತಿ ಬೊಕ್ಕ ಮಾಮಲ್ಲ ಜನಜಾಗೃತಿ ಸಭೆ ಪುತ್ತೂರ್ದ ತೆಂಕಿಲ ಒಕ್ಕಲಿಗ ಗೌಡ ಸಮುದಾಯ ಭವನಡು ಬುಧಾರ ನಡೆತಂಡು ರಾಜ್ಯಸಭಾ ಸದಸ್ಯರು ಬೊಕ್ಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆರ್ ಗಾಂಧಿ ಸ್ಮೃತಿ ಜಾಗೃತಿ ಸಭೆಯನ್ನು ಉದಿಪನ ಮಲ್ತಿರು ಹೆಗ್ಡೆರ್ ಪಾತಿರ್ದು ಮಾನಸಿಕ ಒತ್ತಡ ದೂರ ಮಲ್ಪರೆ ಅಮಲು ಪರ್ಪನ ಪುಗ್ಲ ಪರಿಹಾರಾತ್ ಪಂಚೇಂದ್ರಿಯನು ಪತ್ರ ದೀಪುನ ಕಾರ್ಯ ಮಲ್ಪುಡ ತರಬೇತಿ ಹಿಡಿದೊಂದೇನು ಗೆಲ್ಮೆದಂಚಿ ಸಾಗವಲಿ ಅಮಲ ಚಟೋರ್ದು ಬುಡುಗಡೆ ಆಂಡ ಸಂಸಾರಗೂ ನೆಮ್ಮದಿ ಕೊರ್ಪುಣೊಂದು ಪಂಡೇರು ಪರ್ಪುನ ಬುಡ್ನ ನವ ಜೀವನ ಸಮಿತಿದ ಕೆ ಭಾಸ್ಕರ ಮೂಲ್ಯಾಕಿ ದಿಲಾ ಬೊಕ್ಕ ಶೈಲಜಾ ವಸಂತ ಬನ್ನೂರು ಅಭಿಪ್ರಾಯ ತೆರಿಪಾದ ಪಾತಿರಿಯರು ಬನ್ನೂರು ಶಾಲೆದ ಬರೆಗೋಡೆ ಕಟ್ಟರೆ ಅನುದಾನ ಆರ್ಯಪ್ಪೋ ಸುಶೀಲ ಪನ್ಪುನರೆಗೆ ತಿಂಗುಲ್ ಪಣವ ಸಾಯ ಪ್ರತೀಕ್ಷಾ ಪನ್ಪುನರೆಗೆ ಶಿಷ್ಯರೆಗೂ ಕೊರ್ಪುನ ಪಣವ ಸಾಯ ಅಜ್ವಿನ ಸಮೀಕ್ಷಾ ಸುಜ್ಞಾನ ನಿಧಿ ಸಂಕಮ್ಮ ಪನ್ಪನರ್ನ ಕುಟುಂಬಗೂ ಸಾಯ ಬೇತೆ ಬೇತೆ ಸಾಧನಲಿನ ಪಟ್ಟಿಯರು ರಾಜುಡು ಗಂಗಸರ ನಿಷೇಧ ಜಾರಿಯಾವುಡು ಅಮಲ್ ದಿತ್ತೊನ್ನ ಬಕೆಟ್ ಜೋಕ್ಲೆಗೆ ಜಾಗೃತಿ ಬರವು ಕೊರುಡು ಗ್ರಾಮಾಂತರ ಪ್ರದೇಶಲೆಡು ಬಾರಿ ಬುಕ್ಕ ವೈನ್ ಶಾಪ್ಲೆಗೆ ಅವಕಾಶ ಕೊರಿಯರೆ ಬಲ್ಲಿ ಇಂಚ ಬೇಡಿಕೆದ ಟರಾವು ದುಂಬುದಿ ಸರ್ಕಾರಗೂ ಕಡಪುಡಿಯರು ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಪುತ್ತೂರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆದ ಜಿಲ್ಲಾ ಗುರುಕಾರ್ಯರು ಪದ್ಮನಾಭ ಶೆಟ್ಟಿ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರು. ಎಷ್ಟೋ ಜನಕ್ಕೆ ಮಧ್ಯವರ್ಜನ ಆದಮೇಲೆ ನಾವೇನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಅವರಿಗೆ ಸಹೋದ್ಯೋಗ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. 1,000 ಮಂದಿ ಸಹೋದ್ಯೋಗ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. ಇದೆಲ್ಲ ಅಲ್ಲದೆ ಅನೇಕ ಕಾರ್ಯಕ್ರಮಗಳ ಮೂಲಕ ನಾವು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಿಮಗೆ ಮುಂದುವರಿಸ್ತಾ ಇದ್ದೇವೆ. ನಿಜವಾಗಿ ಈ ಇವತ್ತು ಗಾಂಧೀಜಿಯವರ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಈ ಎಲ್ಲ ಕಲ್ಪನೆಗೆ ಸಹಕಾರವನ್ನು ಕೊಟ್ಟು ದೇಶದಲ್ಲಿ ಮೊಟ್ಟ ಮೊದಲಿಗೆ ಪ್ರತಿಭಟನೆಯ ಮೂಲಕ ಮತ್ತು ಜಾಗೃತಿಯ ಮೂಲಕ ಎಚ್ಚರಿಕೆ ಕೊಟ್ಟವರು ಮಹಾತ್ಮ ಗಾಂಧೀಜಿ. ಅವರಿಗೆ ರಾಷ್ಟ್ರಪಿತ ಅನ್ನುವಂಥ ಗೌರವ, ಅದಕ್ಕಿಂತ ಹೆಚ್ಚಿನ ಗೌರವ ಇನ್ನೇನು ಬೇಕಾಗಿದೆ. ರಾಷ್ಟ್ರಪಿತ ಅಂದರೆ ರಾಷ್ಟ್ರಕ್ಕೆ ಅವರು ಹಿರಿಯರು ಅಂತ ಅವರು ಭಾಳ ಚೆನ್ನಾಗಿ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಮತ್ತು ಇವತ್ತು ಗುಜರಾತ್ನಲ್ಲಿ ಮದ್ಯಪಾನ ಇಲ್ಲ. ಮಧ್ಯಪ್ರದೇಶದ ಒಂದು ರಾಜ್ಯದಲ್ಲಿ ಸತತವಾಗಿ ನಡೆದಿದೆ, ಅದು ಗುಜರಾತ್. ಇವತ್ತು ಕೂಡ ಮದ್ಯಪಾನ ಇಲ್ಲ. ಮತ್ತು ಇವತ್ತು ಮದ್ಯಪಾನ ಬಿಟ್ಟವರಲ್ಲಿ ನಿಮ್ಮ ಮುಂದೆ ನಿಂತು ಭಾಷಣ ಮಾಡಿ ಯಾವ ರೀತಿ ನಮ್ಮ ಬದುಕಿನ ಬದಲಾವಣೆ ಆಗಿದೆ ಎಂದು ಅವರು ಹೇಳಿದ್ದಾರೆ. ಬಂಟ್ವಾಳ ತಾಲೂಕು ಕೃಷಿ ಇಲಾಖೆದ ನೆಲೆಟ್ಟು ನೈಸರ್ಗಿಕ ಕೃಷಿ ಅಭಿಯಾನ ತರಬೇತಿ ಕಾರ್ಯಕ್ರಮ ವಿಟ್ಲದ ಅಳಿಕೆ ಗ್ರಾಮ ಪಂಚಾಯತ್ ಸಭಾಭವನಡು ನಡೆಯಿತು. ವಿಟ್ಲದ ಅಳಿಕೆ ಗ್ರಾಮ ಪಂಚಾಯತ್ ಸಭಾಭವನಡು ಬಂಟ್ವಾಳ ತಾಲೂಕು ಕೃಷಿ ಇಲಾಖೆದ ನೆಲೆಟ್ಟು ನೈಸರ್ಗಿಕ ಕೃಷಿ ಅಭಿಯಾನ ತರಬೇತಿ ಕಾರ್ಯಕ್ರಮ ನಡಪಾದಿತ್ತೆರು. ತಾಲೂಕುದ ಐನ ಗುಚ್ಚ ಗ್ರಾಮಲಿಡು ಒಂಜೈನಂಚಿನ ಅಳಿಕೆ ಗುಚ್ಚದ ತರಬೇತಿ ಕಾರ್ಯಕ್ರಮಟ್ಟು ಗ್ರಾಮ ಪಂಚಾಯತ್ ಸದಸ್ಯರು ಸದಾಶಿವ ಶೆಟ್ಟಿ ಗುರ್ಕರ್ಮೆ ವಹಿಸುತ್ತಿದ್ದರು. ವಿಟ್ಲ ಕೃಷಿ ಇಲಾಖೆದ ಕೃಷಿ ಅಧಿಕಾರಿ ನಂದನ್ ಶೆಣೈ ಕಾರ್ಯಕ್ರಮ ಉದ್ದೀಪನ ಮಲ್ತದ ಇಲಾಖೆಲಿಡ್ದ ತಿಕ್ಕುನ ಸವಲತ್ಲಿನ ಬಗೆಟ್ ಮಾಹಿತಿ ಕೊರಿಯರು. ಸಂಪನ್ಮೂಲ ವ್ಯಕ್ತಿ ಸುನೀತಾ ಉದಯ್ ಶೆಟ್ಟಿ ಬುಂಡಾಲ ನೈಸರ್ಗಿಕ ಕೃಷಿ ವಿಧಾನಲಾಯಿನ ಜೀವಾಮೃತ, ಬೀಜಾಮೃತ, ಘನ ಜೀವಾಮೃತ,
ನಿಮಾಸ್ತ್ರ ಬಗೆಟ್ ತೂಪರಿಕೆ ನಡಪಾದ ವಿವರ ಕೊರಿಯರು ಅಳಿಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉದಯ ಸಹಜ ಕೃಷಿತ ಮಹತ್ವ ಬಗೆಟ್ ಮಾಹಿತಿ ಕೊರಿಯರು ಪಂಚಾಯತ್ ಸಿಆರ್ಪಿ ಲಾಯ್ನ ಸವಿತಾ ಡಿಸೋಜಾ ಗಾಯತ್ರಿ ನಮಿತಾ ವಿಟ್ಲ ಹೋಬಳಿದ ಆತ್ಮ ಯೋಜನೆ ತಾಂತ್ರಿಕ ಸಹಾಯಕರು ವಿರೂಪಾಕ್ಷ ಹಡಪತ್ ಬಿಆರ್ಸಿ ವಿನೂತ್ ನಾಯ್ಕ್ ಎಲ್ಸಿಆರ್ಪಿ ರೇವತಿ ಕಾರ್ಯಕ್ರಮ ಪಾಲ್ದಿತ್ತೊಂಡರು ಆಯುವೋಡ್ಲ ಹೆಚ್ಚ ಫಲದಿತ್ತೊನ್ನ ರೈತರು ಕಾರ್ಯಕ್ರಮ ಇತ್ತರು. ಬೀಜಾಮೃತ ಮುಚ್ಚಿಗೆ ఒక వాక్స పంట గాలి ఆడరే పునజాగ వాక్స ఇంచక్రియేట్ ఆపలేదు ముచ్చినక కత్తలేపలేదు అడిట్ల భూమి ఎరేవుల లాయకరి ಕುಡ್ಲದ ಎಸ್ಡಿಎಂ ಕಾಲೇಜ್ ಬಾಂಗ್ನುಡು ಅಕ್ಟೋಬರ್ 18 ಭಾರತ್ 2005 ರೋಡ್ ಮ್ಯಾಪ್ ಟು ಎಕನಾಮಿಕ್ ಬ್ರಿಲಿಯನ್ಸ್ ಸೆಮಿನಾರ್ ಕಾರ್ಯಾಗಾರ ಆದಿಯೊಂದೊಂದು ಕುಂಬ್ಳೆ ನರಸಿಂಹ ಪ್ರಭು ಪಂತಿರು. ಕುಡ್ಲದ ಲಯನ್ಸ್ ಪ್ರಕೋಷ್ಠದ ಪ್ರಧಾನ ಸಂಯೋಜಕರು ಕುಂಬ್ಳೆ ನರಸಿಂಹ ಪ್ರಭು ಕುಡ್ಲಡು ಸುದ್ದಿ ಕೊಟ್ಟೋಡ ಪಾತಿರ್ದು ಲಯನ್ಸ್ ಪ್ರಕೋಷ್ಠ ಲಯನ್ಸ್ ಕ್ಲಬ್ ಕುಡ್ಲ ಬೊಕ ಎಸ್ಡಿಎಂ ಬಿಎಂಎಂ ಕಾಲೇಜ್ ಒಟ್ಟು ಸೇರಿಗೆಡು ಅಕ್ಟೋಬರ್ 18 ಭಾರತ್ 2005 ರೋಡ್ ಮ್ಯಾಪ್ ಟು ಎಕನಾಮಿಕ್ ಬ್ರಿಲಿಯನ್ಸ್ ಸೆಮಿನಾರ್ ಕಾರ್ಯಾಗಾರನು ಕುಡ್ಲದ ಎಸ್ಡಿಎಂ ಕಾಲೇಜ್ ಬಾಂಗನುಡು ಅಟ್ಟಣೆ ಮಲ್ತದ ದೊಂಜಿ ರಾಜಮಟ್ಟದ ಕಾರ್ಯಾಗಾರ ಆದಿತ್ತದ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಉದೀಪನ ಮಲ್ಪೇರಿಂದ ಪಂಡೇರು. ಲಯನ್ಸ್ ಜಿಲ್ಲಾ ಗವರ್ನರ್ ಕುಡುಪಿ ಅರವಿಂದ್ ಶೆಣೈ ಶಾಸಕರು ವೇದವ್ಯಾಸ್ ಕಾಮತ್ ಬಿನ್ನಿರಾದ ಪಾಲ್ದಿತ್ತನ್ವೇರು. ತುಂಬದ ವಿಧಾನ ಪರಿಷತ್ ಸದಸ್ಯರು ಗಣೇಶ್ ಕಾರ್ನಿಕ್ ಚಾರ್ಟರ್ಡ್ ಅಕೌಂಟೆಂಟ್ ಎಸ್ ನಾಯಕ್ ಆನಂದ ಪೈ ಪ್ಯಾನಲಿಸ್ಟ್ ಲಾದ ಸೆಮಿನಾರ್ ಪಾಲ್ದೆತ್ತನ್ವೇರು. ಧರ್ಮಗು ನಡಪವನ ಈ ಕಾರ್ಯಗಾರಡು ಮೇದಿತ್ತಿನ ಕುಲ್ ಪಾಲ್ದೆತ್ತನುಲಿಂದ ಕುಂಬ್ಳೆ ನರಸಿಂಹ ಪ್ರಭು ಪಂಡೇರು. ಲಯನ್ಸ್ ಪ್ರಕೋಷ್ಠದ ಸಂಚಾಲಕಿಯರು ವೇಣುಗೋಪಾಲ್ ಶೆಣೈ ಎಸ್ಡಿಎಂ ಬಿಎಂಎಂ ಕಾಲೇಜ್ ಪ್ರಿನ್ಸಿಪಾಲರು ಅರುಣಾ ಕಾಮತ್ ಲಯನ್ಸ್ ಕ್ಲಬ್ ಕುಡ್ಲದ ಗುರುಕಾರ್ಯರು ರಾಜೇಶ್ ಕಾಮತ್ ಸುದ್ದಿ ಕೊಟ್ಟೋಡಿದ್ದರು. We are now the fourth largest economy in the world. We have just overtaken Japan. They are 4.18. We are 4.19. ನಮ್ಮ ಮುಂದೆ ಇರೋದು ಈಗ ಮೂರೇ ದೇಶಗಳು. ಜರ್ಮನಿ $4.89 trillion, ಚೈನಾ $19 trillion, ಅಮೇರಿಕಾ $30 trillion. ಇದು ಮೂರೇ ದೇಶಗಳಿವೆ. ಹಾಗಾಗಿ ಮುಂದಿನ 25 ವರ್ಷ ಇಟ್ ಈಸ್ ಅಮೃತ್ ಕಾಲ ಆಫ್ ಭಾರತ್. ಆ್ಯಂಡ್ ಯಾವ ಕ್ಷೇತ್ರಕ್ಕೆ ಸ್ಕೋಪ್ ಇದೆ, ಯಾವ ಕ್ಷೇತ್ರ ಬೆಳೀತಾ ಇದೆ, 6.5% GDP 10%ವರೆಗೆ ನಾವು ಹೇಗೆ ಅದನ್ನು ವೃದ್ಧಿಗೊಳಿಸ್ತೇವೆ, ಈ ಬಗ್ಗೆ ಈ ಸೆಮಿನಾರ್ ಈ ಬಗ್ಗೆ ನಾವು ಅದನ್ನು ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ರಾಜ್ಯಮಟ್ಟದ ಖಾದಿ ಬೊಕ್ಕ ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಬೊಕ್ಕ ಮಾರಾಟ ಖಾದಿ ಉತ್ಸವ ಕುಡ್ಲಾ ಲಾಲ್ಬಾಗ್ದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನಡು 10 ದಿನ ನಡೆತೊಂದುಂಡು. ಶಾಸಕರು ವೇದವ್ಯಾಸ್ ಕಾಮತ್ ಖಾದಿ ಉತ್ಸವ ಉದೀಪನ ಮಲ್ತೆರು. ರಾಜ್ಯ ಮಟ್ಟದ ಖಾದಿ ಬೊಕ್ಕ ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಬೊಕ್ಕ ಮಾರಾಟ ಖಾದಿ ಉತ್ಸವ ಕುಡ್ಲ ಲಾಲ್ಬಾಗ್ದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನಡು 10 ದಿನ ನಡೆತೊಂದುಂಡು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಖಾದಿ ಬೊಕ್ಕ ಗ್ರಾಮೋದ್ಯೋಗ ಮಂಡಳಿ, ಕೈಗಾರಿಕೆ ಬೊಕ್ಕ ವಾಣಿಜ್ಯ ಇಲಾಖೆದ ಒಟ್ಟು ಸೇರಿಗಡೆ ನಡೆತೊಂದು ಪುನಃ ಖಾದಿ ಉತ್ಸವವನ್ನು ಶಾಸಕರು ವೇದವ್ಯಾಸ್ ಕಾಮತ್ ಉದೀಪನ ಮಲ್ತೇರು. ನಮ್ಮ ಖಾದಿ ದೇಶಪಿದೈ ದೇಶಗಳ ಮುಟ್ಟುಡು ಪನ್ಪನ ದಿಟ್ಟಿಡು ಕರ್ನಾಟಕ ರಾಜ್ಯ ಖಾದಿ ಬೊಕ್ಕ ಗ್ರಾಮೋದ್ಯೋಗ ಮಂಡಳಿ ಹೆಚ್ಚಿಗೆ ಜವಾಬ್ದಾರಿಡು ಈ ಕೆಲಸ ಮಲ್ತೊಂದುಂಡು ಪಂಡೇರು. ಕರ್ನಾಟಕ ರಾಜ್ಯ ಖಾದಿ ಬೊಕ್ಕ ಗ್ರಾಮೋದ್ಯೋಗ ಮಂಡಳಿ ಬೆಂಗಳೂರದ ಗುರುಕಾರ್ಯರು ಬಸನಗೌಡ ತುರುವಿಹಾಳ ಗುರುಕಾರ್ಯ ವಹಿಸದಿದ್ದರು. ಜಿಲ್ಲಾ ಖಾದಿ ಗ್ರಾಮೋದ್ಯೋಗ ಅಧಿಕಾರಿಯಾದ ಯೋಗೇಶ್, ಕರ್ನಾಟಕ ಖಾದಿ ಬೊಕ್ಕ ಗ್ರಾಮೋದ್ಯೋಗ ಮಂಡಳಿದ ಮುಖ್ಯ ಕಾರ್ಯತೂವನ ಅಧಿಕಾರಿ ಡಾಕ್ಟರ್ ಡಿಬಿ ನಟೇಶ್ ಈ ಪೊರ್ತುಡಿತ್ತರು. ಅರಳಿ ಕಾವಿ ರೇಷ್ಮೆ ಖಾದಿ, ಖಾದಿ ಪಾಲಿ ವಸ್ತ್ರ, ಜವಳಿ ಬೊಕ್ಕ ಖಾದ್ಯದ ತರಾವರಿ ಉತ್ಪತ್ತಿಲು ಜವಣ ಜವಂದಿಲಿನ ಮನಮೆಚ್ಚಿನ ಡಿಸೈನ್ ದುತ್ತೈತಲು ಶರ್ಟ್ ಕುರ್ತಾ ಗ್ರಾಮೀಣ ಗುಡಿಗಾರ್ಯರು ತಯಾರು ಮಲ್ತದಿನ ಮರತ ಕೆತ್ತನೆದ ಸಾಧನರು ಜೋಕ್ಲಿನ ಗೊಬ್ಬನ ಸುತ್ತಲು ನೈಸರ್ಗಿಕ ಸೆಣಬು ಉತ್ಪತ್ತಿಲು ಗ್ರಾಮೀಣ ಚರ್ಮೋದ್ಯಮಡು ತಯಾರಾಯಿನ ಜೋಡುಲು ಬೆಲ್ಟ್ ಗ್ರಾಮೀಣ ಕುಂಬಾರ ಕೈ ಚತುರ್ಪು ಸುತ್ತಲು ವ್ಯಾನಿಟಿ ಬ್ಯಾಗ್ ಪರ್ಸುಲು ಹಪ್ಪಳ ಉಪ್ಪಾಡ ಉತ್ತರ ಕರ್ನಾಟಕದ ತೆನಸುಲು ಗ್ರಾಮೋದ್ಯೋಗ ಉತ್ಸವಡು ಮಾರಾಟಗೂ ವ್ಯವಸ್ಥೆ ಮಲ್ತದನೆಂದು ಕರ್ನಾಟಕ ರಾಜ್ಯ ಖಾದಿ ಬೊಕ್ಕ ಗ್ರಾಮೋದ್ಯೋಗ ಮಂಡಳಿದ ಜಿಲ್ಲಾ ಖಾದಿ ಗ್ರಾಮೋದ್ಯೋಗ ಅಧಿಕಾರಿ ತೆರಿಪಾದರು. ಖಾದಿ ಝೀರೋ ಕಾರ್ಬನ್ ಫ್ಯಾಬ್ರಿಕ್. ಇಡೀ ಪ್ರಪಂಚದಲ್ಲಿ ಯಾವುದೇ ಕೆಮಿಕಲ್ ಇನ್ವಾಲ್ವ್ಮೆಂಟ್ ಇಲ್ದಾನೆ ಬಟ್ಟೆ ಏನಾದ್ರು ತಯಾರು ಮಾಡುವುದು ಅಂದರೆ ಇದು ಕಾಟನ್ ಇಂದ ಮಾತ್ರ. ಸೊ ಅಂತ ಝೀರೋ ಕಾರ್ಬನ್ ಫ್ಯಾಬ್ರಿಕ್ನ ಮುಂದಿನ ದಿನಗಳಲ್ಲಿ ನಾವು ಏನು ಮುಂದಿನ ದಶಕಗಳಲ್ಲಿ ಇನ್ನು ಹೆಚ್ಚು
ಇದಕ್ಕೆ ಮಾನ್ಯತೆ ಸಿಗುವಂತಾಗಲಿ. ಇವತ್ತು ಪ್ರತಿಯೊಂದು ವ್ಯಕ್ತಿ ಜೀವನದಲ್ಲಿ ಹುಟ್ಟಿ ಬಂದಾಗ ಒಂದು ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾದಂಥ ಜೀವನವನ್ನು ನಡೆಸಬೇಕು. ಹಾಗಾಗಿ ಸ್ವಾಭಿಮಾನಿಯಾಗಿ ಬದುಕಬೇಕು, ಸ್ವಾವಲಂಬನೆಯಲ್ಲಿ ಬದುಕಬೇಕು. ಸರ್ಕಾರದ ಬೇರೆ ಬೇರೆ ಇಲಾಖೆಯ ಅವಕಾಶಗಳು, ಆರ್ಥಿಕವಾಗಿ ಬ್ಯಾಂಕಿನ ಸಹಕಾರದೊಂದಿಗೆ ಅವರು ತಮ್ಮ ಜೀವನವನ್ನು ನಡೆಸಬೇಕು ಅಂತ ಹೇಳೋ ರೀತಿಯಲ್ಲಿ ಸರ್ಕಾರ ಕೂಡ ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ಹಾಕ್ತಾ ಜನರಿಗೆ ಸಹಕಾರವನ್ನು ಕೊಡುವಂಥ ಕೆಲಸ ಕಾರ್ಯ ಮಾಡುತ್ತೆ. ಯಕ್ಷಗಾನ ಕಲಿತ ಬಾರಿಮಲ್ಲ ಅಭಿಮಾನಿ ಆದಿತ್ತಿನ ಅರಿಯಡ್ಕ ಏಳ್ನಾಡ್ ಗೊತ್ತು ಡಾಕ್ಟರ್ ಎಂ ಬಾಲಕೃಷ್ಣ ರೈ ಎರ್ನ ವರ್ಷಾಂತಿಕೆ ಲೆಕ್ಕಡು ಮಲ್ಲಿಕಾ ಬಿ ರೈ ಜೋಕುಲುಬಕ ಕುಟುಂಬದಕ್ಕಲು ಸೇರ್ದು ಕುಡ್ಲದ ರಾಟರಿ ಬಾಲಭವನಡು ಸ್ಮೃತಿ ಪ್ರಶಸ್ತಿ ಕೊರ್ಪನ ಲೇಸ್ ನಡಪಾಯರು. ಯಕ್ಷಗಾನ ಕಲಿತ ಬಾರಿಮಲ್ಲ ಅಭಿಮಾನಿ ಆದಿತ್ತಿನ ಅರಿಯಡ್ಕ ಏಳ್ನಾಡ್ ಗೊತ್ತು ಡಾಕ್ಟರ್ ಎಂ ಬಾಲಕೃಷ್ಣ ರೈ ಏರ್ನ ವರ್ಷಾಂತಿಕೆ ಲೆಕ್ಕುಡು ಮಲ್ಲಿಕಾ ಬಿ ರೈ ಜೋಕುಲುಬಕ್ಕ ಕುಟುಂಬದಕ್ಕಲು ಸೇರ್ದು ಕುಡ್ಲದ ರಾಟರಿ ಬಾಲಭವನಡು ಸ್ಮೃತಿ ಪ್ರಶಸ್ತಿ ಕೊರ್ಪನ ಲೇಸ್ ಅಟ್ಟಣೆ ಮಲ್ತದಿತ್ತೇರು. ಯಕ್ಷಗಾನ ಕಲಾವಿದರಾಯಿನ ಬೋಳಾರ ಸುಬ್ಬಯ್ಯ ಶೆಟ್ಟಿ, ವಡ್ರೆ ಕುಮಾರ ಬೊಕ್ಕ ಕೇಶವ ಶಕ್ತಿನಗರ ಇಂಚ ಮೂವೇರು ಸಾಧಕರಿಗೆ ಸ್ಮೃತಿ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೇರು. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಪಿತ್ರದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವಾ, ನಮ್ಮ ಕುಡ್ಲಾ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ, ಮೋಹನ್ ಆಳ್ವೇರ್ನ ಸೋದರಿ ಮೀನಾಕ್ಷಿ ಆಳ್ವಾ ಮಲ್ಲ ಬಿನ್ನೆರಾದ ಪ್ರಶಸ್ತಿ ಪಟ್ಟಿಯರು. ಅರಿಯಡ್ಕ ಏಳ್ನಾಡ್ ಗೊತ್ತು ಕುಟುಂಬದ ಮಲ್ಲಿಕಾ ಬಿ ರೈ, ಸತೀಶ್ ರೈ, ರಮೇಶ್ ರೈ, ಗೌತಮ್ ರೈ, ವೇದಾಂತ ರೈ ಬೊಕ್ಕ ಹನಿ ರೈ ಲೇಸಿಡ್ ಪಾಲ್ದೆ ತೊಂಡೆರು. ಯಕ್ಷಗಾನ ಕಲಾವಿದರನ್ನು ಇಲ್ಲಡೆ ಎಲ್ಲೊಂದು ಆಮಂತ್ರಣ ಮಲ್ಪುತ್ತೇವೆ. ಕೇಶವ ಕಾವು ಕೇಶವೇರು ಒಕ್ಕ ಹಾಸ್ಯ ಕಲಾವಿದರಾಯಿನ ನವೀನ್ ಕುಮಾರ್ ಅಂಚಿನ ಪ್ರಸಿದ್ಧ ಅರ್ಥದ ಇಲ್ಲಡೆ ಆರು ಮನಸ್ಸುಗಳಿಗೆ ಬಣ್ಣದ ಒಟ್ಟುಗಾದ ಪಾತ್ರವೊಂದು ಯಕ್ಷಗಾನ ಅರ್ಥ ಏನು ಬಂತು ಐದು ಭಾವಪೂರ್ಣವಾದ ಸಮಂಜಸವಾದ ಐದು ಆರು ಆ ಒಂಜಿ ಯಕ್ಷಗಾನದಲ್ಲೇ ಒಂದು ಸಮುದ್ರ ಹೊಂದಿದ್ದೇವೆ. ಇಂಚಿಪ್ಪ ಕರೆದು ಪೋಯಿನ ಕುಡ್ಲದ ಹೋಟೆಲ್ ಜನತಾ ಡಿಲಕ್ಸ್ ಯಜಮಾನರು 10 ಮುಡಿ ಸೂರ್ಯನಾರಾಯಣ ರಾಯರಿಗೂ ಕುಡ್ಲಡ್ ಕೂಟ ಮಹಾಜಗತ್ತು ಸಾಲಿಗ್ರಾಮ ಸಂಸ್ಥೆ ಸಾರ್ವಜನಿಕ ಶ್ರದ್ಧಾಂಜಲಿ ಸಂದಾಂಡ್. ಕುಡ್ಲದ ಪಾಂಡೇಶ್ವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕೈತಲ್ದ ಕೂಟ ಮಹಾಜಗತ್ತು ಸಾಲಿಗ್ರಾಮದ ಕುಡ್ಲ ಅಂಗಸಂಸ್ಥೆದ ನಿಲೆಟ್ 10 ಮುಡಿ ಸೂರ್ಯನಾರಾಯಣ ರಾಯರಿಗೂ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆನು ಅಟ್ಟಣೆ ಮಲ್ತದಿತ್ತೇರು. ಕುಡ್ಲಡ್ ಜನತಾ ಡಿಲಕ್ಸ್ ಸಸ್ಯಹಾರಿ ಹೋಟೆಲ್ ಸುರು ಮಲ್ತದ ಗುಣಮಟ್ಟುಡು ಜನಮೆಚ್ಚಿಗೆ ಪಡೆದು ಕುಡ್ಲಡ್ ಮಲ್ಲ ಪುದರ್ ಪೋಯಿನ ಬಗೆಟ್ ಶ್ರದ್ಧಾಂಜಲಿ ಸಭೆಟ್ಟು ಬೇತೆ ಬೇತೆ ವಲಯದ ನಾಯಕಿಯರು ಸೂರ್ಯನಾರಾಯಣ ರಾಯರಿಗೂ ಪುಗಾರಿಯರು. ಶ್ರದ್ಧಾಂಜಲಿ ಸಭೆತ ಸಂಘಟಕಿಯರು ಶ್ರೀಧರ ಹೊಳ್ಳ, ಕರ್ನಾಟಕ ಬ್ಯಾಂಕ್ದ ದುಂಬದ ಆಡಳಿತ ನಿರ್ದೇಶಕರು ಎಂ ಎಸ್ ಮಹಾಬಲೇಶ್ವರ ಪಾತಿರ್ದು ಸೂರ್ಯನಾರಾಯಣರ್ನ ಹೋಟೆಲ್ ಉದ್ಯಮದ ಸಾಧನೆಯನ್ನು ನೆಂಪು ಮಲ್ತೊಂಡಿರು. ಶಾರದಾ ವಿದ್ಯಾಲಯ ಬರು ಸಂಸ್ಥೆಯ ಗುರುಕಾರ್ಯರು ಡಾಕ್ಟರ್ ಎಂ ಬಿ ಪುರಾಣಿಕ್, ಜನಾರ್ದನ ಹಂದೆ ಇಂಚ ಸಂಘ ಸಂಸ್ಥೆಯ ನಾಯಕಿಯರು ನುಡಿ ನಮನ ಸಂದಾಯಿರು. ತಾನು ಹಿಗ್ಗಿದರ ಜೊತೆಗೆ ಸಮಾಜಮುಖಿಯಾಗಿ ತನ್ನನ್ನು ಅರ್ಪಿಸಿಕೊಂಡು ಯಾರೇ ಬರಲಿ, ಇವತ್ತು ಅದಕ್ಕೆ ನಾವಿಲ್ಲಿ ಬರೇ ಅವರು ನಮ್ಮ ಕೂಟ ಸಮಾಜದ ಒಬ್ಬ ಧುರೀಣ ಹೌದು, ಆದರೆ ಇವತ್ತು ನಾವಿಲ್ಲಿ ಸಾರ್ವಜನಿಕ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಂತ ಹಾಕಿದ್ದೇವೆ ನಾವು. ಯಾಕೆಂದ್ರೆ ಅವರು ಎಲ್ರಿಗೂ ಬೇಕಾದವರು, ಪ್ರತಿಯೊಬ್ಬರು. ಮೊನ್ನೆ DC ಆಫೀಸಲ್ಲಿ ಒಬ್ಬರು ಸಿಕ್ಕಿದ್ರು, ಇನ್ನೆಲ್ಲ ಮೊನ್ನೆ ಅವರು ಹೇಳಿದ್ರು, ನಮಗೊಂದು ಭಾರಿ ಒಂದು ಒಳ್ಳೆಯ ಅವರು ಬಂದು ಕೂತು ಕೂಡಲೇ ಮಾತಾಡಿಸೋದು.
ಉಳ್ಳಾಲ ಮಂಜನಾಡಿದ ಕೇಂದ್ರ ಜುಮ್ಮಾ ಪಳ್ಳಿದ ಆಫೀಸ್ ಬೊಕ್ಕ ಪಳ್ಳಿ ಅಧೀನೋಡು ಕಟ್ಟರೆ ಒಪ್ಪುನ ವಸತಿ ಸಮುಚ್ಚಯ ಕಟ್ಟುವಣಗೂ ಶಿಲಾನ್ಯಾಸ ಕಾರ್ಯಕ್ರಮ ಮಂಜನಾಡಿ ಪಳ್ಳಿಡ್ ನಡೆತಂಡು. ಉಳ್ಳಾಲ ಮಂಜನಾಡಿದ ಕೇಂದ್ರ ಜುಮ್ಮಾ ಪಳ್ಳಿದ ಆಫೀಸ್ ಬೊಕ್ಕ ಪಳ್ಳಿ ಅಧೀನೋಡು ಕಟ್ಟರೆ ಒಪ್ಪುನ ವಸತಿ ಸಮುಚ್ಚಯ ಕಟ್ಟುವಣಗೂ ಶಿಲಾನ್ಯಾಸ ಕಾರ್ಯಕ್ರಮ ಮಂಜನಾಡಿ ಪಳ್ಳಿಡ್ ನಡೆತಂಡು. ಮಂಜನಾಡಿ ಕೇಂದ್ರ ಜುಮ್ಮಾ ಪಳ್ಳಿದ ಪ್ರಧಾನ ಕಾರ್ಯಂತೆರು ಅಜೀಜ್ ಪರ್ತಿಪಾಡಿ ಸುರುತಪಾತೆರ ಪಂಡಿರು ಮರ್ಯಾದಿ ಗುರ್ಕಾರ್ಯರು ಸೈಯದ್ ಆಟಕೋಯ ತಂಗಳ್ ಕುಂಬ್ಳೆ ವಸತಿ ಕಟ್ಟುವಣ ಸಮುಚ್ಚಯಗೂ ಶಿಲಾನ್ಯಾಸ ಮಲ್ತೆರು. ಶಿಲಾನ್ಯಾಸ ಮಲ್ತದು ತಂಗಳ್ ಪಾತೆರ್ದು ಮಂಜನಾಡಿ ಕೇಂದ್ರ ಜುಮ್ಮಾ ಪಳ್ಳಿಡ್ ದರ್ಸ ಸುರು ಮಲ್ತದಿನ ಕಾರಣ ನೋಡ್ದು ಅಭಿವೃದ್ಧಿ ಆತಂಡು ಮುಲ್ಪದ ಜನಕ್ಲಿಗೆ ಅನುಕೂಲ ಆಪನಂಚ ಹೊಸ ಪಳ್ಳಿ ಕಟ್ಟೋಡುಂದು ಪಂಡಿರು. ಪಳ್ಳಿದ ಗುರ್ಕಾರ್ಯರು ಅಬ್ದುಲ್ ಅಜೀಜ್ ಮೈಸೂರ್ ಬಾಬಾ ಗುರ್ಕಾರ್ಮೆ ವಹಿಸಿದಿತ್ತರು. ಮಂಜನಾಡಿ ಮುದರಿಸ್ ಅಹಮದ್ ಭಾಕವಿ, ಮುದರಿಸ್ ಮಜೂದ್ ಸಾದಿ, ಒತ್ತು ಗುರ್ಕಾರ್ಯರು ಅಲಿ ಕುഞ്ഞി ಪಾರೆ, ಮುನೀರ್ ಬಾಬಾ ಸಮಿತಿ ಸದಸ್ಯರು ಈ ಪೊರ್ತುಡಿತ್ತರು. ನಮ್ಮ ಬುಸ್ತಾನುಲ್ ಉಲೂಮ್ ದರ್ಸ್ ಮತ್ತು ಜುಮಾ ಮಸ್ಜಿದ್ ಮಂಜನಾಡಿ ಇದರ ಗೌರವಾಧ್ಯಕ್ಷರಾದಂಥ ಸೈಯದ್ ಆಟಕೋಯ ತಂಗಳ್ ಕುಂಬೋಳ್ರವರು ನಮ್ಮ ಪ್ರವಾಸೋದ್ಯಮ ಕಟ್ಟಡದಲ್ಲಿ ನಮ್ಮ ಜಮಾತಿನ ಕಚೇರಿಯನ್ನು ದುವಾ ಮಾಡುವುದರ ಮೂಲಕ ಉದ್ಘಾಟಿಸಿದ್ದಾರೆ. ಮಾತ್ರವಲ್ಲ, ನಮ್ಮ ಮೀಟಿಂಗ್ ಸಭಾಂಗಣವನ್ನು ಕೂಡ ಅವರು ಉದ್ಘಾಟಿಸಿದ್ದಾರೆ. ಅನಂತರ ನುಸ್ರತುಲ್ ಇಸ್ಲಾಂ ಅಲ್ ಬದರಿಯಾ ಕಟ್ಟಡಕ್ಕೆ, ಅಂದರೆ ರೆಸಿಡೆನ್ಸಿಯಲ್ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ಕೂಡ ಅವರು ನೆರವೇರಿಸಿದ್ದಾರೆ. ಡಾಕ್ಟರ್ ಪಿ ಎ ಇಬ್ರಾಹಿಂ ಹಾಜಿ ತಾಪನೆ ಮಲ್ತದಿನ ಪೇಸ್ ಎಜುಕೇಷನ್ ಸಂಸ್ಥೆದ ಬೊಳ್ಳಿ ಪರ್ಬದ ಸಂಭ್ರಮ ನಡಪರೆಯಿತದ ಪೇಸ್ ಗ್ರೂಪ್ ಪೇಸ್ ಸಿಲ್ವಿಯಾ 2025 ಘೋಷಣೆ ಮಲ್ತದನಂದು ಪಿಎ ಇಂಜಿನಿಯರಿಂಗ್ ಕಾಲೇಜ್ದ ಪ್ರಿನ್ಸಿಪಾಲರು ಡಾಕ್ಟರ್ ರಾಮೀಸ್ ಎಂಕೆ ಪಂತೆರು. ಪಿಎ ಇಂಜಿನಿಯರಿಂಗ್ ಕಾಲೇಜ್ದ ಪ್ರಿನ್ಸಿಪಾಲರು ಡಾಕ್ಟರ್ ರಾಮೀಸ್ ಎಂಕೆ ಕುಡ್ಲಡ್ ಸುದ್ದಿಗುಟ್ಟೋಡು ಪಾತಿರ್ದು ಡಾಕ್ಟರ್ ಪಿ ಎ ಇಬ್ರಾಹಿಂ ಹಾಜಿ ತಾಪನೆ ಮಲ್ತದಿನ ಪೇಸ್ ಎಜುಕೇಷನ್ ಸಂಸ್ಥೆದ ಬೊಳ್ಳಿ ಪರ್ಪದ ಸಂಭ್ರಮ ನಡಪೆರೆಯಿತದ ಪೇಸ್ ಗ್ರೂಪ್ ಪೇಸ್ ಸಿಲ್ವಿಯಾ 2025 ಘೋಷಣೆ ಮಲ್ತದಿತ್ತದ ಬರವು ಪೊಸತನ ಬೊಕ್ಕ ಸಾಮಾಜಿಕ ಸೇವೆದ ಸಂದರ್ಭಡು ಉಂಡು ಕೊಣಾಜೆ ನಡುಪದೌದ ಪಿಎ ಇಂಜಿನಿಯರಿಂಗ್ ಕಾಲೇಜ್ ಅಕ್ಟೋಬರ್ 17-18 ಒರ್ಮನೆ ಅಂತಾರಾಷ್ಟ್ರೀಯ IEEE ಡಿಸ್ಕವರ್ 2025 ಸಮ್ಮೇಳನ ನಡಪುಣೊಂದು ಪಂಡೆರು. 2 ಸವಿಡು ಕುಡ್ಲದ ಪಿಎ ಇಂಜಿನಿಯರಿಂಗ್ ಕಾಲೇಜ್ ನಿಲೆಟ್ಟು ಶುರುವಾಯಿನ ಪೇಸಿತ್ತೆ UAE ಭಾರತ ಬೊಕ್ಕ ಕುವೈಟ್ಲೆಡ್ ಇರುವ ಸಂಸ್ಥೆಲಾದ ಲೋಕ ಮಟ್ಟಡು ಬುಳೆದಿಂಡು 40,000 ಜನ ಬರವು ಕಲ್ತೊಂದುಲ್ಲೇರು. 5,000 ಹೆಚ್ಚ ಕೆಲಸದ ಕ್ಲುಪ್ಪುನ ಎಡ್ಡ ವಾತಾವರಣದ ಬರೋ ಕೊರ್ಪುನ ಸಂಸ್ಥೆ ಎಂಕ್ಲಿನವು ಆದುಂಡು. ಕೊಣಾಜೆ ಪರಿಸರನು ಎಜುಕೇಷನ್ ಹಬ್ ಆದ ಮಲ್ತದ ಸಂಸ್ಥೆ ಬುಳೆದುಂಡು. ಬರ್ಪುನ ಜನವರಿ 24 ದುಬೈ ಕ್ಯಾಂಪಸ್ ಗ್ರ್ಯಾಂಡ್ ಫಿನಾಲೆ ನಡಪರೆಯುಂಡು. ನನ್ನದ 3 ತಿಂಗಳು ಕಾಲ ಅಕ್ಟೋಬರ್ 2 ಡಿಸೆಂಬರ್ ಮುಟ್ಟ ವಿಶೇಷ ಉತ್ಸವ ದಿವೊಂದು ಡಾಕ್ಟರ್ ರಾಮೀಸ್ ಪಂಡಿರು. ಪಿಎ ಎಜುಕೇಷನಲ್ ಟ್ರಸ್ಟ್ ದ ಡೀನ್ ಡಾಕ್ಟರ್ ಸೈಯದ್ ಅಮೀನ್ ಅಹಮದ್, ಒತ್ತು ಪ್ರಿನ್ಸಿಪಾಲರು ಡಾಕ್ಟರ್ ಶರ್ಮಿಳಾ ಕುಮಾರಿ, ಡಾಕ್ಟರ್ ಮೊಹಮ್ಮದ್ ಜಕೀರ್, IEEE ಕುಡ್ಲದ ಒತ್ತು ವಿಭಾಗದ ಜಂಟಿ ಕಾರ್ಯಂತೆರು ಡಾಕ್ಟರ್ ಹರಿ ವಿನೋದ್ ಸುದ್ದಿಗುಟ್ಟೋಡಿತ್ತರು. ಸುಮಾರು ಕಾರ್ಯಕ್ರಮಗಳು ನಾವು ಸೋಷಿಯಲ್ ಅವೇರ್ನೆಸ್ ಇರ್ಬೋದು, ಅಕಾಡೆಮಿಕ್ ಅವೇರ್ನೆಸ್ ಇರ್ಬೋದು, ಕಲ್ಚರಲ್ ಆ್ಯಂಡ್ ಲಿಟರರಿ ಅವೇರ್ನೆಸ್ ಇರ್ಬೋದು, ಸ್ಪೋರ್ಟ್ಸ್ ಆ್ಯಂಡ್ ಅಲ್ಯುಮಿನಿ ಎಂಗೇಜ್ಮೆಂಟ್ಸ್ ಇರ್ಬೋದು, ರೆಕಾಗ್ನೇಷನ್ ಆ್ಯಂಡ್ ಫೆಲಿಸಿಟೇಷನ್ ಇರ್ಬೋದು, ಹಾಗೂ ಸ್ಪೆಷಲ್ ಡ್ರೈವ್ಸ್ ಇದ್ದಾವೆ. ನಾವು ಈ ಹಾನರಿಂಗ್ ಎ ಲೆಗಸಿ ಆ್ಯಂಡ್ ಇಲ್ಯುಮಿನೇಟಿಂಗ್ ದ ಫ್ಯೂಚರ್, ಅಂದರೆ ಪಾರಂಪರ್ಯಕ್ಕೆ ಗೌರವ, ಭವಿಷ್ಯಕ್ಕೆ ಬೆಳಕು ಎಂಬ ಆಶಯದ ಈ 3 ತಿಂಗಳ ಉತ್ಸವ ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಇದು ಡಿಸೆಂಬರ್ ತಿಂಗಳಲ್ಲಿ ಪೇಸ್ ನಾಲೆಜ್ ಸಿಟಿಯಲ್ಲಿ ಒಂದು ಫಿನಾಲೆ ಒಂದು ಏರ್ಪಡಿಸ್ತೇವೆ. ಅದೇ ಥರ ಜನವರಿ 24ಕ್ಕೆ ನಮ್ಮ ದುಬೈ ಕ್ಯಾಂಪಸ್ಸಲ್ಲಿ ಗ್ರ್ಯಾಂಡ್ ಫಿನಾಲೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ಅನುದಾನದ ಅಂತಿನ ಪದವಿ ಪೂರ್ವ ಕಾಲೇಜ್ ಆಡಳಿತ ಮಂಡಳಿನ ಸಂಘ ಕೂಷ್ಮಾದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ಅಧಿಕಾರದ ತೊನ್ನಲೇಸ್ ಅಕ್ಟೋಬರ್ 14 ಕುಡ್ಲದ ಹೋಟೆಲ್ ಓಷನ್ ಪಾರ್ಲಡ್ ನಡಪಣೊಂದು ಸಂಘದ ನನದ ಗುರ್ಕಾರ್ಯರು ಯುವರಾಜ್ ಜೈನ್ ಪಂತೆರು. ಕರ್ನಾಟಕ ಅನುದಾನದ ಅಂತಿನ ಪದವಿ ಪೂರ್ವ ಕಾಲೇಜ್ ಆಡಳಿತ ಮಂಡಳಿನ ಸಂಘ ಕುಷ್ಮಾ ನೆತ್ತ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ನನದ ಗುರ್ಕಾರ್ಯರು ಯುವರಾಜ್ ಜೈನ್ ಸುದ್ದಿಗುಟ್ಟೋಡು ಪಾತಿರ್ದು ಕುಷ್ಮಾದ ಹೊಸ ಅಧಿಕಾರದ ತೊನ್ನಲಿ ಅಕ್ಟೋಬರ್ 14 ಕಾಂಡೆ 11 ಗಂಟೆಗೆ ಕುಡ್ಲದ ಹೋಟೆಲ್ ಓಷನ್ ಪರ್ಲಡ್ ನಡಪೆರೆ ಉಂಡು. 2022 ಶುರುವಾಯಿನ ಕುಷ್ಮಾ ಕರಿನ 3 ವರ್ಷಲೆಡ್ ಪದವಿ ಪೂರ್ವ ಕಾಲೇಜ್ ಬರೋ ವ್ಯವಸ್ಥೆದ ಪಾಕ ಸಮಸ್ಯೆಯನ್ನು ಪರಿಹಾರ ಮಲ್ಪರೆ ಪುಣೆದಂಡು. ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಕಟ್ಟದಿತ್ತದು 14 ಅಧಿಕಾರದ ತೊನ್ನೊಂದು ಪಂಡಿರು. ಕುಷ್ಮಾ ರಾಜ್ಯ ಸಮಿತಿ ಗುರ್ಕಾರ್ಯರು ಡಾಕ್ಟರ್ ಮೋಹನ್ ಆಳ್ವ ಗುರ್ಕಾರ್ಮೆ ವಹಿಸುವರು. ವಿಧಾನ ಪರಿಷತ್ ಸದಸ್ಯರು SL ಭೋಜೇಗೌಡ, ದಕ್ಷಿಣ ಕನ್ನಡ ಶಿಕ್ಷಣ ಇಲಾಖೆದ ಒತ್ತು ನಿರ್ದೇಶಕಿ ರಾಜೇಶ್ವರಿ ಪಾಲ್ದೆತ್ತೊನ್ವೇರು.
ನನ್ನದ ದಿನೊಕ್ಲಿಡ ಅನುದಾನ ಇಜ್ಜಂದಿನ ಮಾತ ಪದವಿ ಪೂರ್ವ ಕಾಲೇಜ್ಲಿನ ಈ ಸಂಘಗೂ ಸೇರ್ಸಾಣೊಂದು ಪಂಡಿರು ಸಂಘದ ನನ್ನದ ಕಾರ್ಯಂತಿರು ಸೂರಜ್ ಇಂಟರ್ನ್ಯಾಷನಲ್ ಕಾಲೇಜ್ದ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಪಾತಿರ್ದ ಕುಷ್ಮಾ ಸಂಘಟನೆಡ್ದ ಅದು ಮಾತ ಬರೋ ಸಂಸ್ಥೆಲು ಬಂದುಲೇನಂಚೈತದ ಒಗ್ಗಟ್ಟಡ ಕಾರ್ಯ ಮಲ್ತೊಂದುಲ್ಲ ಅಂತ ಪಂಡಿರು ರವೀಂದ್ರ ಪಿ ರಮೇಶ್ ಕೆ ಎಕ್ಸ್ಪೋರ್ಟ್ ಪದವಿ ಪೂರ್ವ ಕಾಲೇಜ್ದ ಕರುಣಾಕರ ಬಳ್ಕೂರು ಇಂಚ ಕುಷ್ಮಾ ಜಿಲ್ಲಾ ಸಮಿತಿದ ಪದಾಧಿಕಾರಿಗಳು ಸುದ್ದಿ ಕೊಟ್ಟೊಡಿದ್ದರು. ದಿನಾಂಕ 19 ಭಾನುವಾರ ಅಕ್ಟೋಬರ್ 19ರಂದು ಬೆಳಿಗ್ಗೆ 11 ಗಂಟೆಗೆ ಮಾನ್ಯ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಶ್ರೀ ಎಸ್.ಎಲ್. ಭೋಜೇಗೌಡರವರಿಂದ ಉದ್ಘಾಟನೆಗೊಂಡು ನಮ್ಮ ಉಪನಿರ್ದೇಶಕರು ಜಿಲ್ಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀಮತಿ ರಾಜೇಶ್ವರಿ ಎಚ್ ಅವರ ಮುಖಾಂತರ ಘನ ಉಪಸ್ಥಿತಿಯಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಕೆ ರಾಧಾಕೃಷ್ಣ ಶೆಣೈ, ಡಾಕ್ಟರ್ ಎಂ ಬಿ ಪುರಾಣಿ, ಡಾಕ್ಟರ್ ಕೆ.ಸಿ. ನಾಯಕ್ ಅವರ ಗೌರವ ಅಧ್ಯಕ್ಷರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಪ್ರೊಫೆಸರ್ ನರೇಂದ್ರ ನಾಯಕ್ ಕಾರ್ಯದರ್ಶಿಗಳು ರಾಜ್ಯ ಸಮಿತಿ ಕುಪ್ಮ ಇವರೊಂದಿಗೆ ಓಷನ್ ಪರ್ಲಲ್ಲಿ ಅಕ್ಟೋಬರ್ 19ರಂದು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಒಂದು ಪದಗ್ರಹಣ ಸಮಾರಂಭ ನೆರವೇರಲಿಕ್ಕಿದೆ. ರಾಜ್ಯದ ಸಮಿತಿಯ ಎಲ್ಲರೂ ಇದಕ್ಕೆ ಭಾಗವಹಿಸಲಿಕ್ಕಿದ್ದಾರೆ. ಕರ್ನಾಟಕ ಅನ್ಎಡೆಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ನೆರವೇರಿಕೊಳ್ಳಲಿಕ್ಕೆ ಈ ಪದಗ್ರಹಣಕ್ಕೆ ಸಮಾರಂಭಕ್ಕೆ ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪರವಾಗಿ ಪ್ರೀತಿಯಿಂದ ಎಲ್ಲರನ್ನೂ ಸ್ವಾಗತಿಸ್ತೇನೆ. ಕಾಸರಗೋಡು ಕುಡ್ಲ ಮಾರುಗುಡು ಕೇರಳ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ರಡ್ಡು ಫಾಸ್ಟ್ ಪ್ಯಾಸೆಂಜರ್ ಬಸ್ ಸೇವೆ ಪಾಡ್ದಂಡು ಶಾಸಕರು ಎನ್ನೆ ನೆಲ್ಲಿಕುನ್ನು ಹೊಸ ಬಸ್ ಸೇವೆಗೂ ಚಾಲನೆ ಕೊರಿಯರು. ಕಾಸರಗೋಡು ಕುಡ್ಲ ನಡುಟು ಕೇರಳ ರಾಜ್ಯ ರಸ್ತೆ ಸಾರಿಗೆದ ರಡ್ಡು ಹೊಸ ಬಸ್ ಸೇವೆ ಫಾಸ್ಟ್ ಪ್ಯಾಸೆಂಜರ್ಗೆ ಕಾಸರಗೋಡು ಶಾಸಕರು ಎನ್ನೆ ನೆಲ್ಲಿಕುನ್ನು ಚಾಲನೆ ಕೊರಿಯರು. ಕಾಂಡೆ ಆಜ್ ಪತ್ತೆಕ್ ಬೊಕ್ಕ ಆಜ್ 45 ಕಾಸರಗೋಡು ಈ ಬಸ್ ಪಿದಾಡ್ದು 7:35 ಬೊಕ್ಕ ಎನ್ಮ ಪತ್ತಿಕ್ ಕುಡ್ಲಗಿ ಎತ್ತುಂಡು ಕುಡ್ಲಡ್ದು ಕಾಂಡೆ ಎನ್ಮ ಬೊಕ್ಕ ಎನ್ಮರೇಕ್ ಆ ಬಸ್ಲು ಪಿದಾಡುವ ಒರ್ಮ ಕಾಲು ಬೊಕ್ಕ ಒರ್ಮ 40 ಕಾಸರಗೋಡುಗೆ ಎತ್ತುವ 2 ಗಂಟೆಗೊರ ಈ ಬಸ್ಲಿನ ಸಂಚಾರ ಉಂಡೊಂದು ಕಾಸರಗೋಡು ಡಿಪೋ ಅಧಿಕಾರಿಗಳು ತೆರಿಪಾದಿರು. ಈ ಬಸ್ಲಿಗೆ 10 ಕಡೆಗೆ ಒಂದರೆ ಅವಕಾಶ ಇತ್ತದು 1 ಗಂಟೆ 25 ನಿಮಿಷ ದೆತ್ತುನ್ವ. ಕಾಸರಗೋಡು ಕುಡ್ಲ ನಡುಟು ಕುಂಬ್ಳೆ, ಬಂದ್ಯೋಡು, ಕೈಕಂಬ, ಉಪ್ಪಳ, ಪೊಸಂಗಡಿ, ಮಂಜೇಶ್ವರ, ತಲಪಾಡಿ, ತೊಕ್ಕೊಟುಲೆಡು ಮಾತ್ರ ಉಂತುವ. ಈ ಮಾರ್ಗೋಡು ಸಾಗುನ ಲಿಮಿಟೆಡ್ ಸ್ಟಾಪ್ ಬಸ್ಲೆಗ್ 42 ಸ್ಟಾಪ್ ಉಂಡು. ಕಾಂಡೆ ಬೊಕ್ಕ ಬೈಯಗ್ ಜನ ಒತ್ತಡ ಹೆಚ್ಚೈತದು. ಈ ಫಾಸ್ಟ್ ಪ್ಯಾಸೆಂಜರ್ ಬಸ್ಸುಲ ಅನುಕೂಲ ಉಂಡು. ಕುಡ್ಲ ಕಾಸರಗೋಡು ನಡುಟು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಯಮಿತ ಇಂಚಿಪ ರಾಜಹಂಸ ಬಸ್ಲಿನ ಸಂಚಾರ ಸುರುಮಲ್ತದಿತ್ತಂಡು. ಇಂಚಿಪ್ಪ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇಂಡಿಯಾ ಬೊಕ್ಕ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ದ ಜಂಟಿ ಆಶ್ರಯಡು ಬೆಂಗಳೂರು ನಡತಿನ 13 ವರ್ಷದ ತೀರ್ಥದ ರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಯಾರ್ಕಿಂಗ್ ಪಂದ್ಯಾಟದ ಡಬಲ್ಸ್ ವಿಭಾಗಡು ಕುಡ್ಲದ ಶಾನ್ವಿ ಬುಳ್ಳಿದ ಪದಕನು ತನ್ನ ಮಟ್ಟಿಲಿಗೆ ಪಾಡೊಂದಿರು. ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇಂಡಿಯಾ ಬೊಕ್ಕ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ದ ಸಂಯುಕ್ತ ಆಶ್ರಯಡು ಬೆಂಗಳೂರು ನಡತಿನ 13 ವರ್ಷದ ತೀರ್ಥದ ರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಯಾರ್ಕಿಂಗ್ ಪಂದ್ಯಾಟಡು ಡಬಲ್ಸ್ ವಿಭಾಗಡು ಶಾನ್ವಿ ಬುಳ್ಳಿದ ಪದಕ ಗೆದ್ದಿರು. ಮೇರು ಮಂಗಳೂರದ ಮಣ್ಣಗುಡ್ಡೆಡುಪ್ಪನ SBA ಬ್ಯಾಡ್ಮಿಂಟನ್ ಕ್ಲಬ್ ಶ್ರೇಯಸ್ ಮೆರೆಡ್ದು ತರಬೇತಿ ಪಡೆಯೊಂದುಲ್ಲೇರು. ಇಸೇಸ ಪಂಡ ರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಯಾರ್ಕಿಂಗ್ ಪಂದ್ಯಾಟಡು ಒಂದುವೇ ದಕ್ಷಿಣ ಕನ್ನಡ ಜಿಲ್ಲೆಗೂ ಸುರುತ್ತ ಸರ್ತಿ ಬತ್ತಿನ ಪದಕ ಉಂದುವಾದುಂಡು. ಶುಕ್ರವಾರ ಕಾವೇರಿ ಸಂಕ್ರಾಂತಿದ ದಿನ ಆದುಂಡು. ಕುಂಬ್ಳೆ ಸೀಮೆದ ಮುಜಂಗಾವು ಶ್ರೀ ಪಾರ್ಥಸಾರಥಿ ಕೃಷ್ಣ ದೇವಸ್ಥಾನಡು ಕಾವೇರಿ ಸೀರ್ಥ ನಡಪುಡು. ಅಂಚನೆ ಸೀಮೆದ ಇಂಚ್ಲಪಾಡಿ ಕಾರಿಂಜದ ಶ್ರೀ ಮಹಾದೇವ ಶಾಸ್ತಾರ ದೇವಸ್ಥಾನಡು ಕಾಂಡೆ 1 ಗಂಟೆಗೆ ಗಣಪತಿ ಹೋಮ 11 ಭಜನೆ ಏಕದಶ ರುದ್ರಾಭಿಷೇಕ ಮಾಪೂಜೆ ನುಪ್ಪು ಪ್ರಸಾದ ಬಯ್ಯಗು ದೈವಲೆಗು ತಂಬಿಲ ದುರ್ಗಾ ಪೂಜೆ ವಿಶೇಷ ಕಾರ್ತಿಕ ಪೂಜೆ ನಡಪರ ಉಂಡೊಂದು ಸೇವಾ ಸಮಿತಿದ ಪ್ರಕಟಣೆಡು ತೆರಿಪಾದೆರು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸುಳ್ಮೆಲು.